ಬ್ರಹ್ಮಗಳ ಸಮರ್ಪಣ ಮುಗುಳಿ ಉಂಟು ಮಾಡ ಎರಡು ಈತ ಅರ್ಥ ಮಾಡ್ತಾನೆ ಎಳೆಂಚಿನಂದು ನಿಕ್ಕು ಗೊತ್ತಚ್ಚ ಲೋಕಲೋಕನ ಪ್ರಚಾರ ಉಂಟು ದೇವೇಂದ್ರ ಅಂತಿಮವಾಗಿ ನಾಟಕತ್ತೆ ನಾಟಕ ಇಕ್ಕಲೆ ನಟ್ಟು ನಾಟಕದ ಪುನರಂಚೆ ಏರೆಗಳ ಗೊತ್ತಿಚ್ಚ ಅವನ್ನೇ ತುಂಬೇ ಗೊತ್ತು ನಿಮಗೆ ಏರೆಗಳ ಗೊತ್ತಿದ್ದೀನಿ ಅದು ನಾಟಕದ ಪುದಾರಿ ಏರೆಗಳ ಗೊತ್ತು ಸರಿ ಏರೆಗಳ ಗೊತ್ತಿಚ್ಚಿ ಬಂದ್ಕೊಂಡು ನಾಟಕಡು ನಿನ್ನ ಪತ್ರದ ಅಲ್ಲ ಸರಿ ಕೈ ಭಾಗವಾಯ್ತು ಅಯ್ಯೋ ತಮ್ಮಯ್ಯ ತಪ್ಪಾಡು ಪುಡ್ಲೆ ಅಪ್ಪಡ್ಕೊಂಡು ದಾನ ಬಿಡುವಂತಲ್ಲ ಹತ್ತು ಜನ ಜವನ ಮತ್ತದ ಕಲಿತಾನೆ ಈ ಆಡಬಿಟ್ಟ ಮರೆ ಹೊಡೆದಿಚ್ಚಿ ಎಂದು ಸೇರ್ಸಲ್ಲ ಆಮೇಲೆ ಕುಡಿದು ಬೇಗ ಜಾಗ ಕಾಳಿಮಂತ ಮತ್ತ ಈ ಚಿಂಡ ಮಿನ್ನಿ ಯಾಕ ಗೋಪಾಲ್ ತುಂಬಬಹುದು ಕೈ ಮಾಡಿ ಹೋಗ್ತೀರ ಅಂದ್ರೆ ಈಗ ದಾದ ಮಲ್ಪರ ತೀರು ಬಿಡಿ ದಾದ ಮಲ್ಪರ ತೀರು ಮುಖದ ನೋಡಿ ಹೆಚ್ಚಿನ ಸತ್ಯ ಹೋಗು ಎಲ್ಲ ಕೈತಡೆ ಮತ್ತೆ ಇನ್ನ ಬಗ್ಗೆ ಮುಚ್ಚಾದಿನ ಮಾತ್ರ ಬಂದಿದ್ದಾರೆ ಮಲ್ಲ ಕೊಂಡ ಬರಲಿದ್ದು ಬಂದಿರಿ ಕೀರು ಗೊತ್ತಿನ ಆಶೆಯನ್ನು ಬಿಡ್ತೀಯ ನಾನು ದುಡ್ಡಿಗೆ ಬೋಡು ಬಂದಿರಿ ಮದ್ದಿದ್ದು ಬಂದಿರಿ ಮತ್ತೆ ಸಾವಿರ ಒಪ್ಪಿಗೆ ಕೊರ್ಪೆ ಬಂದಾಂಡ ಸೀರೆ ಕೊರ್ಪೆ ಬಂಗಾರ ಕೊರ್ಪೆ ಪಣವು ಕೊರ್ಪೆ ಬಂದಿರಿ ಬಂಗಾರ ಪಣವು ಕೊರಿ ಎಣ್ಣ ತೆತ್ತೋಡು ಸೀರೆ ತೆತ್ತೋಡು ದೇವಸ್ಥಾನ ಅಂತ ನೆನಪಿನ ಸೀರೆ ಅವು ದೇವರಿಗೆ ಸಮರ್ಪಣೆ ಒಂದು ನಮ್ಮ ದುಡ್ಡು ದರ್ಶನ ಐದು ಪಡೆದ ತೆತ್ತೋಲಕ್ಕಿ ಒಪ್ಪಿಗೆ ಇಚ್ಚಿ ಬಂದಿ ಕಿರಿನ ಮತ್ತೆ ಆಪುಜಿ ಬಂದಿದ್ದು ಇನ್ನ ಕೈತಡೆ ಮತ್ತೆ ಇನ್ನ ಸೆರೆ ಕೊಯ್ಪರೆ ತುಂಬ ಸೀರೆ ಸೀರೆದ ಸೆರೆ ಹೋಯ್ತೇನೆ ಅಪ್ಪ ನಾವು ಸೀರೆ ಎಲ್ಲವೂ ಅದಕ್ಕೆ ನಿನ್ನ ಅಧಿಕ ಪ್ರಸಂಗತೆ ಆಯ ಕೊಟ್ಟು ಸೀರೆ ನಾಯಿ ಹೋಯ್ತಿಲ್ಲ ಅಂಚೋ ಈ ಅಂಚಲೇನ ಅಂಚತ್ತವು ಇಂಥ ಪೂರ್ಣ ಬಾವಾ ಬಾವ್ಯಾಕೆ ಒಲಿಯೋಡು ಅಂತ ಆಸೆ ಇತ್ತಂಡಪ್ಪು ಬರೆಪುರ ಇಚ್ಛೆ ಬರೆದಿದ್ದಾಡ ತಪ್ಪಾರು ಹೇಳೋದಲ್ಲ ಸಾಧ್ಯ ಬರೆಪುರ ಬರಾಡು ಮರ ಒಯ್ಪುರ ನಿಕ್ಕು ಸೊಯೆಚ್ಚ ಅಂಗಡಿದಾಗ ಭಜ ಮಾತ್ರ ಗೊತ್ತು ನಿದ್ರೆ ನಮ್ಮನೆ ಆಗ್ಬೋಡ ಈ ಬಣ್ಣ ಪಾತ್ರದಲ್ಲಿ ಮನಸ್ಸೆ ತಪ್ಪು ಕಾರ್ವತ್ತರ್ಜಿ ಕಾರ್ವತ್ತರ ಬೆಟ್ಟಿ ಕಾರ್ವತ್ತ ನೆಲ ಕಾಕು ಈತ ಪೂರ ಬಾಧ್ಯ ಬರುತ್ತೆ ಎರಡು ಅವು ಅಂಚ ಒಂದು ಇಂಚ ಎರಡು ಕೆಲವು ಪ್ರಶ್ನೆಗಳಿದೆ ಈಗ ಸರಿಯಾದ ಉತ್ತರ ಕೊಡ್ತಾರೆ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೇಕು ಅಲ್ಲಿಕ್ ಮಲಿಯ ಅತ್ತೆ ಅತ್ತೆ ಮೆಗ್ದಿಯ ಅತ್ತೆ ಅತ್ತ ಅಪ್ಪೆನ ಅತ್ತೆ ಅತ್ತ ನಿನ್ನ ಅಜ್ಜ ಅತ್ಯ ಅತ್ತ ನಿನ್ನ ಪೊಳೆಯ ಅಂದಿಯಲ್ಲ ಪುಡೇತಿ ಅಂದ ಪುಡೇತಿ ಎಂಕ ಮಕ್ಕಳದ ಕಾಕಾಜಿ ಗೊತ್ತು ಅದು ನನ್ನ ಕಾಕಾಜಿ ಗೊತ್ತು ಆಯ್ತು ನಿನ್ನ ಪುಣ್ಯ ಅಂದು ಸರ್ವ ತಪ್ಪ ಕಡಮನಸಿಲ್ಲ ಇಲ್ಲ ಹಾಲಿನಿಂದ ಕುಡಿದೀನಿ ಎಲ್ಲಿಂದ ನೆಂಚಿನ ಬೇರೆ ಅನುಭವಿಸಿ ಎಲ್ಲರೂ ನೆಂಚಿನ ಬೇರೆ ಅಂತೆಲ್ಲ ಸರ್ವ ತಪ್ಪಾಡುವವನಿಂದ ಕಾಣು ನಾಡುವೆ ತುಲ ನಾಡುವೆ ಹಾಗೆ ತಿಕ್ಕೊಂಡು ತಪ್ಪಾಡು ಸರ್ವ ತಪ್ಪಾಡೆ ಸರಿ ಸರಿ ಜಾಗ್ರತೆ ಜಾಗ್ರತೆ ಅವ್ಯ కొంచెం కొన్నాను తంగడిగా
ಅಯ್ಯ ಮರ್ಮಲ ಅಕ್ಕಡ ಹೆಚ್ಚಿನ ಕುಶಾಲಗಾಟ ಬದುಕೊಂಡು ನಾನು ಪ್ರೇತಿ ಮಾಡ್ಕೊಂಡ ಅದೇ ಒಳ್ಳೆ ತೀರಾಣಿ ರೊಚ್ಚಕೊಂಡಿರು ಯಾವ್ದು ಅನಾಥ ಕೊಂಡು ಬಂದಿರೋ ಉದ್ದೇಶ ನೀರು ನಮ್ಮೇಲೆ ಆಶಯ ಗುಂತೀರಿ ಇಂತೆ ಉದಾಹರಣೆ ಎಂಬುದು ದಾನಪುರ ಬಂದ್ವಿ ಎನ್ನ ಬಗ್ಗೆ ದಾತನ ಯೋಚನೆ ಬಂದ್ಬೇರೆ ಏನಿದೆ ಅರಮನೆ ಬಿಟ್ಟೆ ಪಾಟಿಗಾಗಿ ಓಡಿ ಓಡಿ ಓಡೆ ಹೋಗಿನಿ ಅವ್ರು ಮುಖಾಡ ಒಂದು ಐದು ಮಾತು ಅಣ್ಣನಿಗೂ ಸುಪ್ರಭಾತ ಇದೆ. ಉತ್ತರ ಯಾರು ಕೊಡ್ಬೇಕೇನೆ ಸರಿಯಾದ ಕಿವಿ ಕೊಡು. ನಿನ್ನ ತಂಡಡಿ ಬಣ್ಣಲ್ಲ ಬಿಡುಪಿಗೆ ಎನ್ನ ಪಲ್ಲಿ ಬಣ್ಣ ಬಿಡುಪಿಗೆ ಎನ್ನ ಅಪ್ಪೆಲ್ಲ ಬಣ್ಣಲ್ಲ ಬಿಡುಪಿಗೆ ದಾಯಿ ನಿಕ್ಕ ಪ್ರಾಯ ಆಗ್ತೈತಿ ಬಣ್ಣ ಕಷ್ಟ ಗೊತ್ತೋಡು ಐತು ಕೊಡದು ಪೋಲು ಪೋಲ ಬುಡಂದೆ ಇಪ್ಪಳು ನನ್ನ ಒಂದೇ ಒಂದೇ ಆಧಾರ ಬುಡದಿಂದ ಪಂಡ ನಾಡಾಯಿ ಕೈಪಾಡ್ರ ಮೇಲೆ ಕೈಪಾಡ್ರ ಬಡ್ಪುಜಿ ಐದು ಕೊಡತೇನೆ ಪಾತ್ರ ಪಂಡೆ ಅಕ್ಷಮ್ಯ ಅಪರಾಧ ಆದುಕೊಂಡಿಲ್ಲ ಈ ಪಂಡಿನ ಇದ್ದ ದೇಶಗಾದಿಪ್ಪಿ ಆಟ ಈ ವಿಷಯ ಒಂದು ನಾಲ್ಕು ಜನಕ್ಕೆ ಗೊತ್ತಾಡಿ ಯಾರು ಎಂತ ಪೋಲಿ ದೂಜಾವಡು ಬರಲಿ ಸರಿ ಐದು ಕೊಂಚ ಯೋಚನೆ ಮಾಡ್ತದೇನೆ ಬ್ರಹ್ಮದೇವರು ಏನು ತರಕ್ಕೆ ಎಂಚ ಬರೀತೇನೆ ಏರಿಗಳ ಗೊತ್ತಿದೆ ಪ್ರಪಂಚ ಒಂದು ವೇಳೆ ನಿನ್ನನೇ ಎಂಕ ಬುಡತಿಯಿಂದ ಬರೆಯ ನಾಡಾಗಿ ತಪ್ಪಾಯಿರ ಸಾಧ್ಯಕ್ಕೆ ಆ ಅಂಚಿನ ಒಂದು ಸಂದರ್ಭ ಬತ್ತನೇ ಸತ್ಯ ಅನ್ನೋದು ಎಲ್ಲ ಕೈತೇ ಕೈ ಮಾಡಿ ಅರ್ಥ ಅವ್ರ ಪಾತ್ರ ಕೊರೋನಾ ತಪ್ಪರ ಹೆಚ್ಚಿ ಅವ್ರ ಮಂಡ್ಯರ ಮದ್ಮೆ ಅಂದ್ರೆ ಒಂದು ವೇಳೆ ಅವ್ರ ಆಪುದಿ ಕೈ ಮಾಡಿ ಕಟ್ಟು ತಿಂದು ಮಂಡ್ಯರ್ಗ ಅಲ್ಪನೆ ಉಳ್ಳೆಯ ಎನ್ನ ಬಿಡತಿ ಅವೇನ ವಿಷಯ ಮಾತಾಡ ಇನ್ನ ಬಿಡಿದಿನ ವಿಷಯನೇ ಅಲ್ಪನೆ ಉಳ್ಳೆ ಅಂತ ಬನ್ನಿ ಅದು ತುಂಬದ ವಿಷಯ ಉಂಟು ಈಗ ದಾದ ಬನ್ನಿ ಒಂದು ಆಪೆ ಬಂಡ ಆ ಪಣ್ಣನ ಒಂದು ವೇಳೆ ಮದ್ಮೆ ಆಪುಜಿ ತಾಳಿ ಕಟ್ಟುದಿದ್ದು ಬಂಡ ಈಗಿನ ಅಲ್ಪನೆ ಲೆತ್ತೊಂಬೋದು ಇನ್ನ ಅಪ್ಪಾಜಿನ ಎದುರ್ದೆ ಈಗಿನ ಕೈಟೆ ಆ ಪಣ್ಣಗ ಕರಿಮಣಿ ಕಟ್ಟವೆ ನಾನು ಅಂಚ ಬನ್ನಿ ಅಂಚನೆ ಈಗಿನ ಬಿಡಿದ ಏನೇವು ಅಪರಿಚಿತವರಿಗೆ ಭತ್ತದ ಪಾತ್ರಲೆಪ್ಪ ಎಂದು ಪಾತ್ರವನ್ನು ಏರಲ್ಲ ನೀನಲ್ಲಿ ಆ ಕಾರಣಗಳ ಪಾತ್ರದಿಂದ ನಿರ್ಣಯ ಬರಲ್ಲ ನಿನ್ನ ಆರಬಾರ ಆರಬಾರದ್ದು ಪಣಂಬರು ನಿನ್ನ